ಕೊರೋನಾ ಎಂಬ ಮಹಾಮಾರಿ ಜಗತ್ತಿನಾದ್ಯಂತ ಪಸರಿಸ್ತಾ ಇರುವಾಗ ಕೇಂದ್ರ ಸರ್ಕಾರ ದೇಶಾದ್ಯಂತ ಹೇರಿದಂತಹ ಲಾಕ್ಡೌನ್ ಸಂದರ್ಭದಲ್ಲಿ ಅಡಿಕೆ ಬೆಳೆಗಾರರ ಕಣ್ಮಣಿ ಕ್ಯಾಂಪ್ಕೋ ಸಂಸ್ಥೆ ಬೆಳೆಗಾರರ ಫಸಲನ್ನ ಖರೀದಿಸಲು ಮುಂದಾಗುವ ಮೂಲಕ ಸಂಸ್ಥೆಯು ಕೃಷಿಕರ ಜೊತೆಗೆ ಇದೆ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ। ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕ್ಯಾಂಪ್ಕೋ ಅಧ್ಯಕ್ಷ ಎಸ್.ಆರ್. ಸತೀಶ್ ಚಂದ್ರ ಅವರು ಲಾಕ್ಡೌನ್ ಬಳಿಕ ಕೃಷಿಕರು ತಮ್ಮ ಅಡಿಕೆ ಉತ್ಪನ್ನಗಳನ್ನು ಮಾರಾಟ ಮಾಡಲಾಗದೆ ದೈನಂದಿನ ಖರ್ಚಿಗಾಗಿ ಹಣವಿಲ್ಲದೆ ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ರು। ಇಂತಹ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನ ಮಾಡಿ ಸರ್ಕಾರದ ಅನುಮತಿಯನ್ನ ಪಡೆದು ರಂಗಕ್ಕಿಳಿಯಲಾಗಿದೆ। ಏಪ್ರಿಲ್ 13ರಿಂದ ವಾರದಲ್ಲಿ ಒಂದು ದಿನ ಕೋಕೋ ಖರೀದಿ ಮತ್ತು ದಿನವೊಂದಕ್ಕೆ 30 ಸದಸ್ಯರಂತೆ ಪ್ರತಿ ಸದಸ್ಯರಿಂದ 1 ಕ್ವಿಂಟಾಲ್ ಎಂಬ ಪರಿಮಿತಿಯೊಂದಿಗೆ ವಾರದಲ್ಲಿ 3 ದಿನ ಅಡಿಕೆ ಖರೀದಿಯನ್ನು ಆರಂಭಿಸಿದ್ದೆವು। ಲಾಕ್ಡೌನ್ ಸಂದರ್ಭದಲ್ಲಿ ಕಾಲಕಾಲಕ್ಕೆ ಸರ್ಕಾರ ಹೊರಡಿಸುವಂತಹ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸುತ್ತಾ ಸದಸ್ಯರ ಆರೋಗ್ಯದ ಹಿತದೃಷ್ಟಿಯಿಂದ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು, ಮಾಸ್ಕ್ ಧರಿಸುವುದನ್ನು ಪಾಲಿಸುವಂತೆ ಪ್ರೇರೇಪಣೆ ಕೊಡಲಾಗಿದೆ ಅಂತ ಹೇಳಿದರು। ಇನ್ನು ಲಾಕ್ಡೌನ್ ಸಂದರ್ಭದಲ್ಲಿ ಅಡಿಕೆ ಮಾರುಕಟ್ಟೆಯಲ್ಲಿನ ಅನಿಶ್ಚಿತತೆಯ ಮಧ್ಯೆಯೂ ಕೂಡ ಬೆಳೆಗಾರರನ್ನ ಕೈಬಿಡದೆ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಯನ್ನು ಒದಗಿಸಿ ಸಂಸ್ಥೆಯ ಕ್ರಮವು ಕೃಷಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತ ಹೇಳಿದರು। ಒಂದು ಧೈರ್ಯವನ್ನ ಸರ್ಕಾರ ಕೊಟ್ಟದ್ದು ಸದಸ್ಯರು ಎಲ್ಲರೂ ಆಡಳಿತ ಮಂಡಳಿ ಸೇರಿ ನಾವು ಪ್ರಾರಂಭ ಮಾಡಿದ ಪ್ರಮುಖವಾಗಿ ಅದನ್ನ ಹಂತ ಹಂತವಾಗಿ ನಾವು ಅದನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗಿ ಇವತ್ತು ಅಡಿಕೆಯ ದರ 300 ಮತ್ತೆ ಹಳೆಯ ಅಡಿಕೆಗೆ 320 ಆಸುಪಾಸಿನಲ್ಲಿದೆ। ರೈತ ಅತ್ಯಂತ ಖುಷಿಯಲ್ಲಿದ್ದಾನೆ। ಇನ್ನೊಂದು ಕೊಕ್ಕೋ ಕೂಡ ಕೊಕ್ಕೋಗೆ ನಮಗೆ ಭಾರಿ ದೊಡ್ಡ ಸವಾಲು ಬಂದದ್ದು ಏನಂದ್ರೆ ನಾವು ಕೊಕ್ಕೋ ಡ್ರೈ ಮಾಡ್ತಾ ಇರೋದು, ಕೊಕ್ಕೋ ಹ್ಯಾಂಡ್ಲಿಂಗ್ ಭಾರಿ ಕಷ್ಟ, ಅಡಿಕೆ ಎಷ್ಟು ಸುಲಭ ಅಲ್ಲ, ಅದು ವೆಟ್ ಇರ್ತದೆ। ಸಾಕಷ್ಟು ಜನ ರೈತರಿಗೆ ಪೇಟೆಗೆ ಬರಲಿಕ್ಕೆ ಹೆದರಿಕೆ ಇತ್ತು, ಪೇಟೆಗೆ ಬಂದ್ರೆ ಪೊಲೀಸರದ್ದು ಭಾರಿ ಶಿಕ್ಷಣವೂ ಇತ್ತು। ಅದು ತುಂಬಾ ಜನರಿಗೆ ನಾವು ಅದನ್ನು ಚರ್ಚೆ ಮಾಡಿದೆವು, ಏನ್ ಮಾಡ್ತೀವಿ ನಮ್ಮ ರೈತರಿಗೆ ಏನು ತೊಂದರೆ ಆಗಬಾರ್ದು, ಅವರು ಕೊಕ್ಕೋ ತಗೊಂಡು ಬಂದಾಗ ಅಡಿಕೆ ತಗೊಂಡು ಬಂದಾಗ ಬಿಡಬೇಕು ಅವರಿಗೆ। ಕೆಲವರು ಹೇಳಿದ್ರೆ ನೀವು ಕ್ಯಾಂಪ್ಕೋದ ID ಕಾರ್ಡ್ ಇದ್ರೆ ಸಾಕು ನಾವು ಅವ್ರನ್ನ ಬಿಡ್ತೇವೆ, ಕ್ಯಾಂಪ್ಕೋದ ID ಕಾರ್ಡ್ ಇದ್ರೆ ನಾವು ಬಿಡ್ತೇವೆ ಅಂತ ಅಷ್ಟು ರೆಕಗ್ನಿಷನ್ ನಮ್ಮ ಸಂಸ್ಥೆಗೆ ಕೊಟ್ಟ ಕಾರಣ ಅದು ವ್ಯವಸ್ಥಿತವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು। ಕೊಕ್ಕೋ ಡ್ರೈ ಮಾಡೋದು ನಮಗೆ ಒಂದು ಭಾಳ ದೊಡ್ಡ ಸವಾಲಾಯಿತು। ನಮ್ಮದು ಡ್ರೈಯಿಂಗ್ ಯಾರ್ಡ್ ಇರುವಂಥದ್ದು ಒಂದು ದಾರಾಪುರಂ ತಮಿಳುನಾಡಲ್ಲಿ, ಇನ್ನೊಂದು ಶಿರಾ ತುಮಕೂರಲ್ಲಿ, ಎರಡೂ ಕೂಡ ಕಂಟೈನ್ಮೆಂಟ್ ಝೋನ್। ಶಿರಾ ಕೂಡ ಕಂಟೈನ್ಮೆಂಟ್ ಝೋನ್, ಮೊದಲನೇ ಕೊರೋನಾ ಅಲ್ಲಿ ಬಂದದ್ದು। ಎರಡನೇ ಅಲ್ಲಿ ದಾರಾಪುರಂ ಅಲ್ಲಿ ಕೂಡ ನಮ್ಮ ಲಾರಿಗಳು ಅಲ್ಲಿಗೆ ಹೋಗ್ತಿರ್ಲಿಲ್ಲ, ಆದರೆ ನಾವು ಬೇರೆ ಕಡೆಯಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಕ್ಕೋ ಕೂಡ ವೇಸ್ಟ್ ಆಗದಾಗಿ ಪೂರ್ಣ ಪ್ರಮಾಣವಾಗಿ ಏಪ್ರಿಲ್ 20ರ ಒಳಗೆ ನಾವು ಎಲ್ಲರನ್ನ ಖರೀದಿ ಮಾಡಲಿಕ್ಕೆ ನಮಗೆ ಯಶಸ್ವಿಯಾಯಿತು। ಇದಕ್ಕಾಗಿ ನಾನು ವಿಶೇಷವಾಗಿ ನಮ್ಮ ಜಿಲ್ಲಾಡಳಿತವನ್ನ, ನಮ್ಮ ಜನಪ್ರತಿನಿಧಿಗಳನ್ನ, MP MLAಗಳನ್ನ, ರಾಜ್ಯ ಸರ್ಕಾರವನ್ನ, ಕೇಂದ್ರ ಸರ್ಕಾರವನ್ನ, ನನ್ನ ಆಡಳಿತ ಮಂಡಳಿಯನ್ನ, ವಿಶೇಷವಾಗಿ ನಮ್ಮ ಸಿಬ್ಬಂದಿಗಳನ್ನು, ನಾನು ಈ ಸಂದರ್ಭದಲ್ಲಿ ಸಿಬ್ಬಂದಿಗಳು ಕೂಡ ಅವರು ಕೊರಿಯರ್ ವಾರಿಯರ್ಗಳಾಗಿ ಕೆಲಸ ಮಾಡಿದ್ದಾರೆ। ಅಂದರೆ ಬಹುತೇಕ ಸಿಬ್ಬಂದಿ ಬರ್ತಾನೆ ಇರಲಿಲ್ಲ, ಇನ್ನು ಬಂದರೆ ಮಾತಾಡಲಿಕ್ಕೆ ಕಷ್ಟ, ಮುಟ್ಲಿಕ್ಕೆ ಕಷ್ಟ, ಇಂತಹ ಒಂದು ವ್ಯವಸ್ಥೆ ಅಡಿಯಲ್ಲಿ ಕೂಡ ನಾವು ರೈತರಿಗೆ ಸೇವೆ ಕೊಡಬೇಕು ಅಂದಾಗ ತುಂಬ ಒಳ್ಳೆಯ ರೀತಿಯಿಂದ ಈ ಸವಾಲನ್ನು ಸ್ವೀಕಾರ ಮಾಡಿ ನಾವು ಯಶಸ್ವಿಯಾಗಿದ್ದೇವೆ। ಸುದ್ದಿಗೋಷ್ಠಿಯಲ್ಲಿ ಕ್ಯಾಂಪ್ಕೋ ಆಡಳಿತ ನಿರ್ದೇಶಕರಾದ ಸುರೇಶ್ ಭಂಡಾರಿ ಎಂ, ಮಹಾಪ್ರಬಂಧಕರಾದ ರೇಷ್ಮಾ ಮಲ್ಯ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ನಾಯಕ್ ಇಂದಾಜೆ ಉಪಸ್ಥಿತರಿದ್ದರು।